ಅಖಿಲ ಭಾರತ ತುಳು ಒಕ್ಕೂಟ ತುಳು ಭಾಷೆ ಸಂಸ್ಕೃತಿ ಅಭಿವೃದ್ಧಿ ನೆಲೆಯಲ್ಲಿ ಸ್ಥಾಪಿಸಲ್ಪಟ್ಟಿದೆ. ತುಳು ಭಾಷೆಗೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳು, ಸಮಾರಂಭಗಳು, ಸಮ್ಮೇಳನಗಳು ದೇಶ ವಿದೇಶದಲ್ಲಿ ನಡೆಯುತ್ತಿದೆ. ಆಗಸ್ಟ್ 24ರಂದು ತುಳುನಾಡ ಜಾನಪದ ಉಚ್ಚೆಯ ಕಾರ್ಯಕ್ರಮವು ನಡೆಯಲಿದ್ದು, ಇದಕ್ಕೆ ತುಳುವರ ಸಹಕಾರ ನಿರೀಕ್ಷಿಸುತ್ತಿದ್ದೇವೆ ಎಂದು ಸಂಘಟನೆಯ ಅಧ್ಯಕ್ಷ ಎಸಿ ಬಂಡಾರಿ ಹೇಳಿದರು. ನಗರದ ಕಾಬೂರು ಗಾಂಧಿನಗರದ ಅಖಿಲ ಭಾರತ ತುಳು ಒಕ್ಕೂಟದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 8:30ಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪುರಭವನದವರೆಗೆ ತುಳುವೀರ ದಿಬ್ಬಣ ಮೆರವಣಿಗೆ ನಡೆಯಲಿದೆ. ಇದರಲ್ಲಿ ಸುಮಾರು 8 ಜಾನಪದ ಕಲಾಕೂಟಗಳು ಭಾಗವಹಿಸಲಿವೆ. ಈ ಸಮಾರಂಭವನ್ನು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಕಂಬಳಕೂಟ ಹೆಸರುವಾಸಿಯಾದ ನಂದಳಿಕೆ ಶ್ರೀಕಾಂತ್ ಭಟ್ ಅವರ ದಿಡ್ಡಿರು ನಂದಳಿಕೆ ಪಾಂಡುವಿಗೆ ಸಮ್ಮಾನ ಗೌರವ ನಡೆಯಲಿದೆ ಎಂದು ಎಸಿ ಬಂಡಾರಿ ತಿಳಿಸಿದರು. ಸಂತೋಷ ಈ ಒಂದು ಘಟನೆ ನಮ್ಮ ಒಂದು ವರ್ಷ ನಮ್ಮ ಸ್ವಂತ ಎನ್ನೊಂದು ದಯಬಂದಾಗ ಮಾತಾಡಲ್ಲ ಇಲ್ಲಿ ಬರ್ತದೆ ಮಾತಾ ಪ್ರಸ್ತುತ ಬರ್ತದೆ ಸೇರ್ಬಂದೇರು ಒಂದು 5 ಒಟ್ಟಿಗೆ ಪೂರ ನಮ್ಮ ಸಮಿತಿದ ಸದಸ್ಯರನ್ನೂ ಬೇಟೆ ಕಾರ್ಯದರ್ಶಿಗಳು ಮಾತೆಲ್ಲ ಮೋಕೆಡೆ ಎದುಕೊಂಡು ಇದೇ ವೇಳೆ ಮಾತನಾಡಿದ ಸಂಘಟನೆಯ ಪ್ರಧಾನ ಸಂಚಾಲಕ ಕದ್ರಿ ನವನೀತ್ ಶೆಟ್ಟಿಯವರು, ಕಾರ್ಯಕ್ರಮದಲ್ಲಿ ವಿವಿಧ ಭಾಷಾ ಅಕಾಡೆಮಿಗಳ ಅಧ್ಯಕ್ಷರುಗಳಾದ ತಾರನಾಥ್ ಗಟ್ಟಿ ಕಾಪಿಕಾಡ್, ತಲ್ಲೂರು ಶಿವರಾಮ್ ಶೆಟ್ಟಿ, ಜೋಕಿಂ ಸ್ಟಾನಿ ಅಲ್ವರೀಸ್, ಉಮರ್ ಎಚ್, ಸದಾನಂದ ಮಾವಚಿ, ಅಜ್ಜನಿಕಂಡ ಸಿ ಮಹೇಶ್ ನಾಚಯ್ಯ ಭಾಗವಹಿಸಲಿದ್ದಾರೆ. ನಮ್ಮ ತುಳುನಾಡ ಕಲಾಪಂಥದಲ್ಲಿ ಸುಮಾರು 13 ತುಳು ಸೇವಾ ಸಂಘಟನೆಗಳು ಭಾಗವಹಿಸಲಿದ್ದು, ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದು, ಸಭಾಧ್ಯಕ್ಷರಾಗಿ ಸ್ಪೀಕರ್ ಯುಟಿ ಖಾದರ್, ಅತಿಥಿಗಳಾಗಿ ಶಿವರಾಜ್ ಎಸ್ ತಂಗಡಗಿ, ಸೋಮಣ್ಣ ಬೇವಿನ ಮರದ ಭಾಗವಹಿಸಲಿದ್ದಾರೆ. ಪೆರ್ಮಿದ ತುಳುವೆ 2024ರ ಹಿರಿಯ ನಾಟಕಕಾರ, ನಟ, ನಿರ್ಮಾಪಕ, ನಿರ್ದೇಶಕ, ಸಂಘಟಕ ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಮುಂಬೈ ಅವರಿಗೆ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು. ಅಖಿಲ ಭಾರತ ತುಳು ಒಕ್ಕೂಟ ಅಂತ ಮಾಡ್ತಾರೆ. ಈ ತುಳು ಕೂಟಲೆದ ಒಕ್ಕೂಟ ಸುಮಾರು 35 ವರ್ಷದ ದುಂಬು ಬಪ್ಪನಾಡು ನಡೆದ ಇತ್ತಿನ ತುಳುಕೂಟದ ವಿಶ್ವ ತುಳು ಸಮ್ಮೇಳನ. ಆ ಸಮ್ಮೇಳನದ ಸಂದರ್ಭದಲ್ಲಿ ಮಾತ್ರ ತುಳುಕೂಟಲು ಒಟ್ಟ ಅವರು ತಂಪಿನಂಚಿನ ಒಂದು ಉದ್ದೇಶ ಅವರು ಆರಂಭಾತಿನಂಚಿನ ಒಂದು ಒಕ್ಕೂಟ ಅಂಗಸಂಸ್ಥೆಲಾದ ಪುನಂಚಿನ ತುಳುಕೂಟಲು ಅಕ್ಕಳು ಕಾರ್ಯಕ್ರಮ ನಡಪಾವನ್ನು ಕಾರಣಕ್ಕೆ ಒಂದು ಪ್ರೇರೇಪಣೆ ಕೊಲ್ಪಿನ ಲೆಕ್ಕಡೆ ಮಾತೆಲ್ಲ ಒಟ್ಟಿಗೆ ಸೇರೊಂದು ಎಲ್ಲಂಜಿ ನಡಪಾವನಂಚಿನ ಕಾರ್ಯಕ್ರಮ ಐಕೆ ತುಳು ಜಾನಪದ ಮುಚ್ಚಾಯ ಕುಡ್ಲದ ಪುರಭವನದ ಕಾರ್ಯಕ್ರಮ ನಡೆದು ಶನಿವಾರ 24ನೇ ತಾರೀಕು ಆನಿ ಕಾಂಡೆ ಗೌರ್ಮೆಂಟ್ ಕಾಲೇಜ್ ಸರ್ಕಾರಿ ಕಾಲೇಜ್ ಇದ್ದು ವಿಶ್ವವಿದ್ಯಾನಿಲಯ ಕಾಲೇಜ್ ಇದ್ದು ಒಂದು ಸೋಣದ ದಿಬ್ಬಣ ಬಂತು ಸಾಂಸ್ಕೃತಿಕ ಕಲಾ ತಂಡದ ಒಟ್ಟಿಗೆ ಒಂದು ಎಲ್ಲಿಯ ದಿಬ್ಬಣ ಕಾಲೇಜ್ ಇದ್ದು ಟೌನ್ ಹಾಲ್ ಉಂಟ ಒಂದು ಅರ್ಧ ಗಂಟೆದ ಕಾರ್ಯಕ್ರಮ. ಆ ಕಾರ್ಯಕ್ರಮ ನಂದಳಿಕೆ ಪಾಂಡು ಎರುಕು ಒಂಜಿ ಸನ್ಮಾನ ನಂದಳಿಕೆ ಶ್ರೀಕಾಂತ್ ಭಟ್ರನ ಎರುಕು ಸನ್ಮಾನ ಒಂಜಿ ಕಾರ್ಯಕ್ರಮ ಉಂಟು. ಅವು ಸುರುತ ಭಾಗ ಉಂಟು. ಅವು ಒಂಜಿ ಜಾನಪದ ಒಂಜಿ ಮೆರವಣಿಗೆ ಎಲ್ಲಿಯ 5 ಬೊಕ್ಕ ಉದ್ಘಾಟನಾ ಕಾರ್ಯಕ್ರಮ 5 ಬೊಕ್ಕ ಉದ್ಘಾಟನಾ ಕಾರ್ಯಕ್ರಮ ಮಾತ ಅಕಾಡೆಮಿದ ಅಧ್ಯಕ್ಷರನ್ನಕ್ಕೂ ಉಪಸ್ಥಿತರಿದ್ದರು. ಮಾತ ಪಂಡ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟಂಚಿನ ಕೊಡವ, ಬ್ಯಾರಿ, ಕೊಂಕಣಿ, ತುಳು ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಅರೆಭಾಷೆ ಅಕಾಡೆಮಿ ಮತ್ತು ಪೂರ ಆಜಿ ಅಕಾಡೆಮಿದ ಅಧ್ಯಕ್ಷರನ್ನೆಲ್ಲ ಉಪಸ್ಥಿತಿದ್ದು ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. 5 ಬೊಕ್ಕ ಸ್ಪರ್ಧೆ ಒಂದು ಈ 40 ಆಜಿ ಒಕ್ಕೂಟದ ಗಳಿಗೆ ಮಾತ್ರ ಸೀಮಿತವಾಗಿ ಒಂದು ಸ್ಪರ್ಧೆ. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷರಾದ ದಾಮೋದರ್ ನಿಸರ್ಗ, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ತಾರನಾಥ್ ಶೆಟ್ಟಿ ಬೋಳಾರ್, ಪ್ರಧಾನ ಕಾರ್ಯದರ್ಶಿ ಮುಚ್ಚಿ ಕರುಣಾಕರ್ ಶೆಟ್ಟಿ, ಕೋಶಾಧಿಕಾರಿ ಚಂದ್ರಹಾಸ್ ದೇವಾಡಿಕ, ರಾಜೇಶ್ ಆಳ್ವಾ, ಪ್ರಧಾನ ಕಾರ್ಯದರ್ಶಿ ಮುಲ್ಕಿ ಕರುಣಾಕರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.